ಭಾರತ ಐಕ್ಯತಾ ಯಾತ್ರೆಯ ಬಿಡುವಿನ ವೇಳೆಯಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಅವರು ನಮ್ಮ ತುಮಕೂರು ವರದಿಗಾರ ರಾಜೇಶ್ ಮೇಲೂರು ಪ್ರಶ್ನೆಗೆ ಉತ್ತರಿಸಿದ್ದಾರೆ. ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಉದ್ದೇಶಿಸಿ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು ಎನ್ಇಪಿಯನ್ನು ನಾನು ವಿರೋಧಿಸುತ್ತೇನೆ ಎಂದರು. ಮನಮೋಹನ್ ಸಿಂಗ್ ಕಾಲದಲ್ಲಿ ಕಡ್ಡಾಯ ಶಿಕ್ಷಣ ಕಾಯ್ದೆಯನ್ನು ಕಾಂಗ್ರೆಸ್ ಜಾರಿ ಮಾಡಿತ್ತು. ಇದೀಗ ಬಿಜೆಪಿ ಮತ್ತೆ ಹಿಂದೆ ಹೋಗ್ತಿದ್ದಾರೆ. ಸಮಾಜದಲ್ಲಿ ಕೆಲವು ವರ್ಗದವರಿಗೆ ಶಿಕ್ಷಣ ನೀಡುವ ಹುನ್ನಾರ ನಡೆಯುತ್ತಿದೆ. ಅದಕ್ಕಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ನಾವು ವಿರೋಧಿಸುತ್ತಿದ್ದೇವೆ ಎಂದರು. ಇವಾಗ ನೋಡಿ NEP ಬಂದಿದೆ, ಸ್ಕೂಲ್ಗಳಿಲ್ಲ, ಟಾಯ್ಲೆಟ್ ಇಲ್ಲ, ನೀರಿಲ್ಲ. ನಮ್ಮ SC ST OBC ಮಕ್ಕಳು ಹಳ್ಳಿ ಕಡೆ ಇಂಗ್ಲೀಷೇ ಬರಲ್ಲ. ಇನ್ನೆಂಗೆ ಸರ್ ಕೆಲಸಗಳು ಸಿಗುತ್ತೆ ಡಿಗ್ರಿ? ನಾವು ಅದಕ್ಕೋಸ್ಕರನೇ ನಾವು ಈ NEPಯನ್ನು ವಿರುದ್ಧ ಮಾಡ್ತಾ ಇರ್ತಕ್ಕಂಥದ್ದು, ಅಪೋಸ್ ಮಾಡ್ತಾ ಇರ್ತಕ್ಕಂಥದ್ದು. ಸಾಮಾನ್ಯ ಜನರಿಗೆ ಈ ಶಿಕ್ಷಣ ಸಿಗೋದಕ್ಕೆ ಏನು ಪ್ರಾರಂಭ ಆಗಿತ್ತು, ನಮ್ಮ ಕಾಲದಲ್ಲಿ 1986ರಲ್ಲಿ ಪ್ರಾರಂಭ ಮಾಡಿದಂಥ ಶಿಕ್ಷಣದ ನೀತಿ ಈ ದೇಶದಲ್ಲಿ ಪ್ರತಿಯೊಬ್ಬ ಭಾರತೀಯನಿಗೆ ಶಿಕ್ಷಣ ಸಿಗಬೇಕು ಅಂತೇಳಿ, ಅದರ ಜೊತೆಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇದ್ದಂಥ ಸಂದರ್ಭದಲ್ಲಿ ಶಿಕ್ಷಣಕ್ಕೆ ಒಂದು ಕಾಯ್ದೆಯನ್ನು ಮಾಡಿದೆವು. ಕಡ್ಡಾಯ ಶಿಕ್ಷಣದ ಕಾಯ್ದೆ ಅಂತೇಳಿ ನಾವು ಒಂದು ಕಾಯ್ದೆಯನ್ನು ಮಾಡಿದ್ದು. ಅದು ಎಲ್ಲರಿಗೂ ಕೂಡ ಶಿಕ್ಷಣ ಸಿಗಬೇಕು ಅನ್ನುವಂಥದ್ದು. ಅದನ್ನು ಹೊರತುಪಡಿಸಿ ಇವರು ಮತ್ತೆ ಹಿಂದಕ್ಕೆ ಹೋಗ್ತಾ ಇದ್ದಾರೆ. ಯಾರಿಗೆ ಸೆಲೆಕ್ಟಿವ್ ಪೀಪಲ್ ಇನ್ ದಿ ಸೊಸೈಟಿ ಅವರಿಗೆ ಮಾತ್ರ ಶಿಕ್ಷಣ ಸಿಗಬೇಕು ಅಂತೇಳಿ ಮಾಡುವಂಥ ಪ್ರಯತ್ನ ನಡೀತಾ ಇದೆ ಅನ್ನುವಂಥ. ಅದಕ್ಕಾಗಿ ನಾವು ಈ ಶಿಕ್ಷಣದ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ವಿರೋಧ ಮಾಡ್ತಾ ಇದ್ದೇವೆ. SC ST ಮೀಸಲಿರಿಸಿದ ಹಣವನ್ನು ಮೆಟ್ರೋ ಕಾಮಗಾರಿಗೆ ಬಳಸುವುದನ್ನು ಕುರಿತು ಕೇಳಿದ ಪ್ರಶ್ನೆಗೆ ಉತ್ತರಿಸಿ ಅದು ತಪ್ಪು. SEPT ASP ಹಣವನ್ನು ಯಾವುದೇ ಕಾರಣಕ್ಕೂ ಬೇರೆ ಯೋಜನೆಗಳಿಗೆ ಬಳಸಬಾರದು, ಸಾಮಾನ್ಯ ವರ್ಗದವರ ಕೆಲಸಗಳಿಗೆ ಉಪಯೋಗಿಸಬಾರದು ಎಂದು ನಾನು ನನ್ನ ಪಕ್ಷ ಅಧಿಕಾರವಿದ್ದಾಗ ವಿರೋಧ ಮಾಡಿದ್ದೆ. ಅದೇ ರೀತಿ SC ST ಮೀಸಲಿರಿಸಿದ ಹಣವನ್ನು ಮೆಟ್ರೋ ಕಾಮಗಾರಿಗೆ ಬಳಸುವುದು ನಾನು ವಿರೋಧಿಸುತ್ತೇನೆ ಎಂದರು. ಸರ್ SC ST ಫಂಡ್ಸು ಬೇರೆ ಮೆಟ್ರೋಗೆಲ್ಲ ಡೈವರ್ಟ್ ಆಗಿದೆ, ಅದ್ರ ಬಗ್ಗೆ ಅದನ್ನು ಮಾಡಬಾರ್ದು. ನಾನು ಕೂಡ ಸರ್ಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ನಾನು ಇದನ್ನು ಸಂಪೂರ್ಣವಾಗಿ ವಿರೋಧ ಮಾಡಿದ್ದೇನೆ. SCP TSP ಹಣವನ್ನು ಯಾವುದೇ ಕಾರಣಕ್ಕೂ ಬೇರೆ ಬೇರೆ ಜನರಲ್ ಕ್ಯಾಟಗರಿಯ ಕಾಮಗಾರಿಗಳಿಗೆ ಕೂಡ ಉಪಯೋಗಿಸಬಾರ್ದು ಅಂತೇಳಿ ಅಂದಿನ ಸಂದರ್ಭದಲ್ಲೇ ನಾನು ಅದನ್ನು ತಡೆದಿದ್ದೆ. ಹಾಗಾಗಿ ಇವತ್ತು ಯಾವ ಕಾರಣಕ್ಕೂ ಕೂಡ SCP TSP ಹಣವನ್ನು ಅದು ನಮ್ಮ ಸಮುದಾಯಗಳಿಗೆ ಜನಸಂಖ್ಯೆ ಆಧಾರದ ಮೇಲೆ ನಮ್ಮ ಬಡ್ಜೆಟ್ನಲ್ಲಿ ಹಣ ಕೊಡಬೇಕು ಅಂತೇಳಿ ನಾವು ಕಾನೂನು ಮಾಡಿದ್ವಿ ಇಡೀ ದೇಶದಲ್ಲೇ ಪ್ರಥಮ ಬಾರಿಗೆ. ಅದಕ್ಕಾಗಿ ಅಂಥ ಹಣವನ್ನು ಬೇರೆ ಬೇರೆ ಇದಕ್ಕೆ ಖರ್ಚು ಮಾಡಬಾರ್ದು ಅಂತೇಳಿ ಈಗಾಗಲೇ ಆ ಕಾನೂನಲ್ಲೇ ಇದೆ. ಅದನ್ನು ಅವರು ಕಾನೂನನ್ನು ಕೂಡ ಮುರಿದು ಮಾಡ್ತಾರೆ ಅಂತ ಹೇಳಿದರೆ ಅದು ಖಂಡಿತವಾಗಿ ನಾವು ವಿರೋಧ ಮಾಡ್ತೀವಿ. ಜೊತೆಗೆ ನಮ್ಮ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಅದನ್ನು ಪ್ರೊಟೆಕ್ಷನ್ ಮಾಡ್ತೀವಿ. ಈ ಪಾದಯಾತ್ರೆ ಮೂಲ ಉದ್ದೇಶಗಳಿಗೆ ಮತ್ತೆ ನೀವು ಅಧಿಕಾರ ಬಂದ ಮೇಲೆ ನ್ಯಾಯ ನೀಡುತ್ತೀರಾ ಎಂಬ ಪ್ರಶ್ನೆಗೆ ನಾವು ಬೇರೆಯವರನ್ನು ಬೈಯುವವರು, ನಾವೇ ಅದನ್ನು ಸರಿ ಮಾಡದೆ ಇಡ್ತೀವ ಎಂದರು. ವರದಿ ರಾಜೇಶ್ ಮೇಲೂರು. ಮತ್ತು ಸುಮಾರು ಅನ್ಎಂಪ್ಲಾಯ್ಮೆಂಟು, ಇನ್ಫ್ಲೇಷನ್ನು, ಈ ಥರ ಒಂದು ಅಜೆಂಡಾ ಇಟ್ಕೊಂಡು ನೀವು ಪಾದಯಾತ್ರೆ ಮಾಡ್ತಾಯಿದ್ದೀರಾ. ಮತ್ತೆ ನೀವು ಅಧಿಕಾರಕ್ಕೆ ಬಂದ ಮೇಲೆ ಇದನ್ನು ಗ್ಯಾರಂಟಿ ಮಾಡ್ತೀರಾ ಸರ್? ನೋಡಿ, ನಾವು ಬೇರೆಯವರನ್ನು ಬ್ಲೇಮ್ ಮಾಡಿದವ್ರು ನಾವು ಇದನ್ನು ಸರಿಪಡಿಸ್ಬೇಕಾದದ್ದು ಕೂಡ ನಮ್ಮ ಜವಾಬ್ದಾರಿ ಅಲ್ವಾ. ಹಾಗಾಗಿ ನಾವು ನಮ್ಮ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಎಲ್ಲ ವಿಷಯಗಳಲ್ಲಿ ನಾವು ಕ್ರಮವನ್ನು ತೆಗೆದುಕೊಳ್ತೀವಿ. ಸರ್, ಇವಾಗ ನೋಡಿ NEP ಬಂದಿದೆ, ಸ್ಕೂಲ್ಗಳಿಲ್ಲ, ಟಾಯ್ಲೆಟ್ ಇಲ್ಲ, ನೀರಿಲ್ಲ. ನಮ್ಮ SC ST OBC ಮಕ್ಕಳು ಹಳ್ಳಿ ಕಡೆ ಇಂಗ್ಲೀಷೇ ಬರಲ್ಲ. ಇನ್ನೆಂಗೆ ಸರ್ ಕೆಲಸಗಳು ಸಿಗುತ್ತೆ ಡಿಗ್ರಿ? ನಾವು ಅದಕ್ಕೋಸ್ಕರನೇ ನಾವು ಈ NEPಯನ್ನು ವಿರುದ್ಧ ಮಾಡ್ತಾ ಇರ್ತಕ್ಕಂಥದ್ದು, ಅಪೋಸ್ ಮಾಡ್ತಾ ಇರ್ತಕ್ಕಂಥದ್ದು. ಸಾಮಾನ್ಯ ಜನರಿಗೆ ಈ ಶಿಕ್ಷಣ ಸಿಗೋದಕ್ಕೆ ಏನು ಪ್ರಾರಂಭ ಆಗಿತ್ತು, ನಮ್ಮ ಕಾಲದಲ್ಲಿ 1986ರಲ್ಲಿ ಪ್ರಾರಂಭ ಮಾಡಿದಂಥ ಶಿಕ್ಷಣದ ನೀತಿ ಈ ದೇಶದಲ್ಲಿ ಪ್ರತಿಯೊಬ್ಬ ಭಾರತೀಯನಿಗೆ ಶಿಕ್ಷಣ ಸಿಗಬೇಕು ಅಂತೇಳಿ, ಅದರ ಜೊತೆಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇದ್ದಂಥ ಸಂದರ್ಭದಲ್ಲಿ ಶಿಕ್ಷಣಕ್ಕೆ ಒಂದು ಕಾಯ್ದೆಯನ್ನು ಮಾಡಿದೆವು. ಕಡ್ಡಾಯ ಶಿಕ್ಷಣದ ಕಾಯ್ದೆ ಅಂತೇಳಿ ನಾವು ಒಂದು ಕಾಯ್ದೆಯನ್ನು ಮಾಡಿದ್ದು. ಅದು ಎಲ್ಲರಿಗೂ ಕೂಡ ಶಿಕ್ಷಣ ಸಿಗಬೇಕು ಅನ್ನುವಂಥದ್ದು. ಅದನ್ನು ಹೊರತುಪಡಿಸಿ ಇವರು ಮತ್ತೆ ಹಿಂದಕ್ಕೆ ಹೋಗ್ತಾ ಇದ್ದಾರೆ. ಯಾರಿಗೆ ಸೆಲೆಕ್ಟಿವ್ ಪೀಪಲ್ ಇನ್ ದಿ ಸೊಸೈಟಿ ಅವರಿಗೆ ಮಾತ್ರ ಶಿಕ್ಷಣ ಸಿಗಬೇಕು ಅಂತೇಳಿ ಮಾಡುವಂಥ ಪ್ರಯತ್ನ ನಡೀತಾ ಇದೆ ಅನ್ನುವಂಥ. ಅದಕ್ಕಾಗಿ ನಾವು ಈ ಶಿಕ್ಷಣದ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ವಿರೋಧ ಮಾಡ್ತಾ ಇದ್ದೇವೆ. ಸರ್ SC ST ಫಂಡ್ಸು ಬೇರೆ ಮೆಟ್ರೋಗೆಲ್ಲ ಡೈವರ್ಟ್ ಆಗಿದೆ, ಅದ್ರ ಬಗ್ಗೆ ಅದನ್ನು ಮಾಡಬಾರ್ದು. ನಾನು ಕೂಡ ಸರ್ಕಾರದಲ್ಲಿದ್ದಂಥ ಸಂದರ್ಭದಲ್ಲಿ
ನಾನು ಇದನ್ನು ಸಂಪೂರ್ಣವಾಗಿ ವಿರೋಧ ಮಾಡಿದ್ದೇನೆ. SCP TSP ಹಣವನ್ನು ಯಾವುದೇ ಕಾರಣಕ್ಕೂ ಬೇರೆ ಬೇರೆ ಜನರಲ್ ಕ್ಯಾಟಗರಿಯ ಕಾಮಗಾರಿಗಳಿಗೆ ಕೂಡ ಉಪಯೋಗಿಸಬಾರದು ಅಂತೇಳಿ ಅಂದಿನ ಸಂದರ್ಭದಲ್ಲೇ ನಾನು ಅದನ್ನು ತಡೆದಿದ್ದೆ. ಹಾಗಾಗಿ ಇವತ್ತು ಯಾವ ಕಾರಣಕ್ಕೂ ಕೂಡ SCP TSP ಹಣವನ್ನು ಅದು ನಮ್ಮ ಸಮುದಾಯಗಳಿಗೆ ಜನಸಂಖ್ಯೆ ಆಧಾರದ ಮೇಲೆ ನಮ್ಮ ಬಡ್ಜೆಟ್ನಲ್ಲಿ ಹಣ ಕೊಡಬೇಕು ಅಂತೇಳಿ ನಾವು ಕಾನೂನು ಮಾಡಿದ್ವಿ ಇಡೀ ದೇಶದಲ್ಲೇ ಪ್ರಥಮ ಬಾರಿಗೆ. ಅದಕ್ಕಾಗಿ ಅಂಥ ಹಣವನ್ನು ಬೇರೆ ಬೇರೆ ಇದಕ್ಕೆ ಖರ್ಚು ಮಾಡಬಾರ್ದು ಅಂತೇಳಿ ಈಗಾಗಲೇ ಆ ಕಾನೂನಲ್ಲೇ ಇದೆ. ಅದನ್ನು ಅವರು ಕಾನೂನನ್ನು ಕೂಡ ಮುರಿದು ಮಾಡ್ತಾರೆ ಅಂತ ಹೇಳಿದರೆ ಅದು ಖಂಡಿತವಾಗಿ ನಾವು ವಿರೋಧ ಮಾಡ್ತೀವಿ. ಜೊತೆಗೆ ನಮ್ಮ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಅದನ್ನು ಪ್ರೊಟೆಕ್ಷನ್ ಮಾಡ್ತೀವಿ.